ವಿಟ್ಲ ಜೆಸಿ ಇದರ ಜೆಸಿ ಸಪ್ತಾಹ 2018ರ ಸಮಾರೋಪ ಸಮಾರಂಭವು ವಿಟ್ಲದ ವಿಠಲ ಪದವಿ ಪೂರ್ವ ಕಾಲೇಜಿನ ಸುವರ್ಣ ರಂಗಮಂದಿರದಲ್ಲಿ ನಡೆಯಿತು. ಜೆಸಿ ವಲಯ 15ರ ನಿಕಟಪೂರ್ವ ವಲಯಾಧ್ಯಕ್ಷ ಸಂತೋಷ್ ಜಿಯಾಪುರ ಮಾತನಾಡಿ, ಜೆಸಿ ಸಂಸ್ಥೆ ನಾಯಕತ್ವವನ್ನು ನೀಡುತ್ತದೆ. ನಾಯಕತ್ವ ಬೆಳೆಸಿಕೊಳ್ಳಬೇಕು. ಸುಂದರ ಸಮಾಜ ನಿರ್ಮಾಣ ಮಾಡಿದಾಗ ಸಮಾಜದಲ್ಲಿ ಬದಲಾವಣೆ ಸಾಧ್ಯ. ಧನಾತ್ಮಕ ಚಿಂತನೆ ಇದ್ದಾಗ ಯಶಸ್ಸು ಸಿಗುತ್ತದೆ. ಘಟಕ ಸಂಘಟಿತರಾಗಿ ಕೆಲಸ ಮಾಡಿದಾಗ ಸಂಸ್ಥೆ ಹಾಗೂ ಸಮಾಜ ಬೆಳೆಯುತ್ತದೆ ಎಂದು ಹೇಳಿದರು. ಕ್ಷಣಿಕ ಕ್ಷಣದ ಸಂತೋಷಕ್ಕಾಗಿ ತನ್ನನ್ನು ತಾನು ಪರಿತ್ಯಜಿಸಿದ ನಮ್ಮ ಒಂದು ಹತೋಟಿಗೆ ಬರ್ತಾ ಇದೆ. ಸಮಾಜಮುಖಿಯಾಗಿ ಇವತ್ತಿನ ಯುವ ಸಮುದಾಯ ಬರ್ತಾ ಇದೆ. ಆದರೆ ಅಂಥವರಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತಂದಿದ್ದೇವೆ ಅನ್ನತಕ್ಕಂಥದ್ದು ಪ್ರಶ್ನೆ. ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೃತ್ಯ ಪ್ರದರ್ಶನ ನಡೆಯಿತು. ವಲಯಾಧಿಕಾರಿ ರಮೇಶ್ ಬಿಕೆ ಅವರಿಗೆ ಕಮಲ ಪತ್ರ ಅವಾರ್ಡ್ ನೀಡಿ ಗೌರವಿಸಲಾಯಿತು. ಬಂಟ್ವಾಳ ಎಲ್ಐಸಿ ಅಭಿವೃದ್ಧಿ ಅಧಿಕಾರಿ ಗೋಕುಲ್ ಶೇಟ್ ಅವರನ್ನ ಸನ್ಮಾನಿಸಲಾಯಿತು. ಜೆಸಿ ಕೋಆರ್ಡಿನೇಟರ್ ಬಾಬು ಕೆಬಿ, ವಿಟ್ಲ ಜೆಸಿ ಅಧ್ಯಕ್ಷ ಸೋಮಶೇಖರ್, ಕಾರ್ಯದರ್ಶಿ ದಿನೇಶ್ ಶೆಟ್ಟಿ, ಜೆಸಿ ಸಪ್ತಾಹದ ನಿರ್ದೇಶಕರಾದ ಬಾಲಕೃಷ್ಣ ವಿಟ್ಲ, ವಿಟ್ಲ ಜೆಸಿರೇಟ್ ಅಧ್ಯಕ್ಷೆ ಶೋಭಾ, ಜೂನಿಯರ್ ಜೆಸಿ ಅಧ್ಯಕ್ಷ ಮಧುಶೆಟ್ಟಿ, ನಿರ್ದೇಶಕ ವಿಯೋನ್ ರಾಬಿನ್ ವೇಗಸ್, ನವೀನ್ ಚಂದ್ರ, ಸಂದೀಪ್ ಚಂದ್ರಹಾಸ್ ಕೊಪ್ಪಳ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.